ನಾವು ಹೇಗೆ ಇಲ್ಲಿಯ ಕರ್ನಾಟಕ ರಾಜ್ಯದ ಆರೋಗ್ಯ ಕ್ಷೇತ್ರವನ್ನು ಸುಧಾರಿಸಬೇಕು ಅನ್ನೋದು ನಮಗೆ ಗೊತ್ತಿದೆ. ಇಲ್ಲಿಯ ಮತ್ತು ಬಿಜೆಪಿಯವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಏನು ದಕ್ಷಿಣ ಕನ್ನಡ ಜಿಲ್ಲೆಗೆ ಅವತ್ತು ಪ್ರಿಯಾಂಕ ಖರ್ಗೆ ಅವರು ಏನು RSS ಅನ್ನ ಟಾರ್ಗೆಟ್ ಮಾಡಿ ಮಾತಾಡುವಂತ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 8-10 ಖಾಸಗಿ ಮೆಡಿಕಲ್ ಕಾಲೇಜ್ ಇದೆ, ಕಲಬುರಗಿಯಲ್ಲಿ ಏನಿದೆ ಅಂತ ಅವರಿಗೆ ಉತ್ತರ ಕೊಟ್ಟು ಏನಿದೆ ಅಂತ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ 8-10 ಖಾಸಗಿ ಮೆಡಿಕಲ್ ಕಾಲೇಜ್ ಯಾರ್ದು ಸ್ವಾಮಿ? ಬಿಜೆಪಿ ಅವರು ಕಟ್ಟಿರೋದ ಅಥವಾ ಕಾಂಗ್ರೆಸ್ನವರು ಕಟ್ಟಿರೋದು? ಖಾಸಗಿ ದನಿಗಳು ಕಟ್ಟಿರುವಂತ ಆಸ್ಪತ್ರೆ, ಅದನ್ನ ನಿಮ್ಮ ಸಾಧ್ಯ ಅಂತ ಹೇಳ್ತಾ ಇದ್ದೀರಾ? ನಿಮ್ಗೆ ನಾಚಿಕೆ ಆಗೋದಿಲ್ಲ? ಅದೇ ಕಲಬುರಗಿಯನ್ನ ನೋಡಿದ್ರೆ ನಮ್ಗೆ ಕಲಬುರಗಿ ನಿಜಕ್ಕೂ ಕೂಡ ಸ್ವಲ್ಪ ಆದ್ರೂ ಅಭಿವೃದ್ಧಿ ಆಗಿದೆ. ಅಲ್ಲಿ ಜಯದೇವ ಹೃದ್ರೋಗ ಆಸ್ಪತ್ರೆ ಇದೆ, ಅಲ್ಲಿ ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆ ಘಟಕ ಇದೆ. ನಮ್ಮ ಜಿಲ್ಲೆಯಲ್ಲಿ ಎಲ್ಲಿದೆ? ನಮ್ಮ ಜಿಲ್ಲೆಯಲ್ಲಿ ಒಂದೇ ಒಂದು ಹೃದ್ರೋಗ ಆಸ್ಪತ್ರೆಯನ್ನ ತರಲಿಕ್ಕೆ ನಿಮ್ಮಿಂದ ಸಾಧ್ಯ ಆಗಿಲ್ಲ, ಅಥವಾ ಕಿದ್ವಾಯಿ ಅಂತ ಕ್ಯಾನ್ಸರ್ ಆಸ್ಪತ್ರೆಯನ್ನ ತರಲಿಕ್ಕೆ ನಿಮ್ಮಿಂದ ಸಾಧ್ಯ ಆಗ್ತಾ ಇಲ್ಲ. ನಿಮಾನ್ಸ್ ನಂತ ಒಂದು ಮಾನಸಿಕ ನರ ತಜ್ಞ ಅಂತ ಆಸ್ಪತ್ರೆಗಳನ್ನು ನಿಮ್ಮಿಂದ ತರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನೀವತ್ತು ಭಾರಿ ಬೇಡಿಕೆ ಚಳಿಗಾಲದ ಅಧಿವೇಶನದಲ್ಲಿ ನೀವು ಹೇಳಿದ್ರಲ್ಲ, ಏನು ನಾವು ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಕ್ಯಾನ್ಸರ್ ಘಟಕ, ಹೃದ್ರೋಗ ಘಟಕವನ್ನ ಜಯದೇವನ್ನ ತರ್ತೀವಿ ಅಂತ ಹೇಳಿದ್ರು. ಆದ್ರೆ ಈವರೆಗೂ ಕೂಡ ತರಲಿಕ್ಕೆ ಸಾಧ್ಯ ಇಲ್ಲ. ಅದರ ಬಗ್ಗೆ ಮಾತೇ ಇಲ್ಲ, ಧ್ವನಿಯೇ ಇಲ್ಲ. ಆದ್ರೆ ಅಂತ ಆಸ್ಪತ್ರೆಗಳನ್ನ ತರಬೇಕೆಂದು DYFI ಪ್ರಬಲವಾಗಿ ಒತ್ತಾಯ ಮಾಡ್ತಾ ಇದೆ. ಆ ಹೋರಾಟವನ್ನ ಇನ್ನಷ್ಟು ಮುಂದುವರಿತಾ ಇದೆ. ಇವತ್ತು ಆರೋಗ್ಯ ಮಂತ್ರಿಯಾಗಿ ನೀವು ಬಂದಿರಬಹುದು. ಆರೋಗ್ಯ ಕ್ಷೇತ್ರದ ಅಥವಾ ಅಭಿವೃದ್ಧಿಗೆ ಸರ್ಕಾರಿ ಆಸ್ಪತ್ರೆಗಳನ್ನು ಬಲಪಡಿಸಲಿಕ್ಕೆ ನಡೆಸ್ತಕ್ಕಂತ ಹೋರಾಟ ಇನ್ನಷ್ಟು ತೀವ್ರಗೊಳ್ಳುತ್ತೆ. ಈ ಹೋರಾಟವನ್ನ ಸಾಧ್ಯವಾದರೆ ನಿಲ್ಲಿಸಿ ನೋಡಿ. ಈ ಹೋರಾಟ DYFI ನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಪ್ರಾರಂಭವಾಗುವವರೆಗೂ ಅಥವಾ ಈ ಸರ್ಕಾರಿ ಆಸ್ಪತ್ರೆಗಳನ್ನ ಬಲಪಡಿಸುವಂತ ಈ ಚಳುವಳಿ ಇನ್ನಷ್ಟು ತೀವ್ರಗೊಳ್ಳುತ್ತೆ ಎಂಬ ಎಚ್ಚರಿಕೆಯನ್ನ ಆಳುವಂತ ಸರ್ಕಾರಗಳಿಗೆ ಮತ್ತು ಶಾಸಕರಿಗೆ, ಇಲ್ಲಿಯ ಸಚಿವರಿಗೆ ಕೂಡ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ಏನು ಆಸ್ಪತ್ರೆ ಅಂದ್ರೆ ಕೇವಲ ಇಲ್ಲಿ ಸರ್ಕಾರಿ ಆಸ್ಪತ್ರೆಗಳನ್ನ ಲಾಬಿಯನ್ನ ಮಾಡ್ಲಿಕ್ಕೆ ಅಂತ ನೀವು ತಿಳ್ಕೊಂಡಿದ್ದೀರಾ? ಮೊನ್ನೆ ಕೊಪ್ಪಟ್ಟಲ್ಲೂ ಕೂಡ ಇಲ್ಲಿ ಏನು AI ನಿರ್ಮಿತ ಏನು ಕ್ಯಾಮರಾವನ್ನು ಕೂಡ ಖಾಸಗಿ ಮೆಡಿಕಲ್ ಕಾಲೇಜಿಗೆ ನಡೆಸಿಕೆ ಕೊಡ್ತೀವಿ ಅಂತ ಅನ್ನೋ ರೀತಿಯಲ್ಲಿ ನೀವು ಹೇಳಿಕೆಯನ್ನು ಕೊಟ್ಟಿದ್ದೀರಿ. ಎಲ್ಲವನ್ನ ನೀವು ಖಾಸಗಿ ಮೆಡಿಕಲ್ ಕಾಲೇಜಿಗೆ ನಡೆಸೋದಕ್ಕೆ ಕೊಡುವುದಾದ್ರೆ ನೀವು ಯಾವ ಕರ್ಮಕ್ಕೆ ಬೇಕು ಅನ್ನೋದನ್ನ ನೀವು ಹೇಳಬೇಕು. ನಮ್ಗೆ ಆರೋಗ್ಯ ಸಚಿವರು ಯಾಕೆ ಬೇಕು? ಅದನ್ನು ಕೂಡ ಯಾರಿಗಾದ್ರೂ ಖಾಸಗಿ ಮೆಡಿಕಲ್ ಕಾಲೇಜುಗಳಿಗೆ ನಡೆಸೋದಕ್ಕೆ ಕೊಡಿ. ಆರೋಗ್ಯ ಸಚಿವರೇ ಬೇಡ ನಮ್ಗೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆನೇ ಬೇಡ. ಯಾಕೆಂದ್ರೆ ಎಲ್ಲವನ್ನೂ ಕೂಡ ಸರ್ಕಾರಿ ಖಾಸಗಿ ಮೆಡಿಕಲ್ ಕಾಲೇಜಿನವರಿಗೆ ವಹಿಸೋದಕ್ಕೆ ಕೊಡೋದಾದ್ರೆ ಅದು ಯಾವ ಸೀಮೆಗೆ ಬೇಕು ನಮ್ಗೆ ಇಲಾಖೆ? ಅಂತದೊಂದು ಅಗತ್ಯ ಇದೆಯಾ? ನಿಜವಾಗಿ ಸರ್ಕಾರದ ಆಸ್ಪತ್ರೆಗಳನ್ನ ಬಲಪಡಿಸುವುದು ಸರ್ಕಾರದ ಕೆಲಸ. ನಾವು ಜನಪ್ರತಿನಿಧಿಗಳಿಗೆ ಮತ ಹಾಕಿ ಕಳಿಸೋದು ಯಾಕೆ? ಇಲ್ಲಿಯ ಸರ್ಕಾರದ ಸಾರ್ವಜನಿಕ ವಲಯದ ಕ್ಷೇತ್ರಗಳೇನಿದೆ ಅಥವಾ ಸರ್ಕಾರಿ ಇಲಾಖೆಗಳನ್ನ ಅಭಿವೃದ್ಧಿ ಮಾಡೋದು ಅವರ ಕೆಲಸ. ಈ ನಿಟ್ಟಿನಲ್ಲಿ ಆರೋಗ್ಯ ಸಚಿವರು ಆರೋಗ್ಯದ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುವಂತ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ದಕ್ಷಿಣ ಕನ್ನಡ ಜಿಲ್ಲೆಗೆ ಇವತ್ತಿಗೂ ಕೂಡ ಒಂದು ಆರೋಗ್ಯ ಇಲಾಖೆಯನ್ನು ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂದ್ರೆ ಇದು ಮೆಡಿಕಲ್ ಕಾಲೇಜುಗಳ ಆಸ್ಪತ್ರೆಗಳ ತವರೂರು. ಯಾವ ಜಿಲ್ಲೆಯಿಂದ ಜನ ಓಡಿ ಬರ್ತಾ ಇದ್ದಾರೆ. ಏನಾದ್ರೂ ಅಲ್ಲಿ ಸಮಸ್ಯೆ ಆದ್ರೆ ಮಂಗಳೂರಿಗೆ ಹೋಗಿ, ಮಣಿಪಾಲ್ ಆಸ್ಪತ್ರೆಗೆ ಹೋಗಿ, ಅಲ್ಲೋಗಿ ಇಲ್ಲೋಗಿ ಅಂತ ಅಲ್ಲಿಯ ಜನರನ್ನ ಇಲ್ಲಿಗೆ ಧಾವಿಸಿ ಬರ್ತಾ ಇದೆ. ಆದ್ರೆ ಇಲ್ಲಿಯ ಜನರು ಒಮ್ಮೆ ವೆಲ್ಲಾಕಿ ಹೋಗಿ ನೋಡ್ಬೇಕು. ನೀವು ವೆಲ್ಲಾಕ್ ಆಸ್ಪತ್ರೆ ಹೋದ್ರೆ ವೆಲ್ಲಾಕಲ್ಲಿ ಅಲ್ಲಿ ಒಂದು ಅಡ್ಮಿಷನ್ ಆಗ್ಬೇಕಂದ್ರೆ ಒಂದು ಅರ್ಧ ದಿನ ಕಾಯ್ಬೇಕು. ಅರ್ಧ ದಿನ ಬೆಡ್ಡೇ ಇಲ್ಲ. ಯಾಕೆಂದ್ರೆ 10-12 ಜಿಲ್ಲೆಗಳಿಂದ ಜನ ಧಾವಿಸಿ ಬರ್ತಾ ಇದ್ದಾರೆ ಅನಾರೋಗ್ಯ ಪೀಡಿತರಾಗಿ. ಅವ್ರಿಗೆ ಬೆಡ್ ಸಿಗೋದಂದ್ರೆ ಅದೊಂದು ಬಹಳ ಸಾಹಸಮಯ ಕೆಲಸ. ಅಲ್ಲಿ ಬೆಡ್ ಸಿಗ್ಬೇಕಾದ್ರೆ ನಾವು ಅಲ್ಲಿ ಕೌಂಟರ್ ಅಲ್ಲಿ ಅಲ್ಲಿ OPD ಡೆಸ್ಕ್ ಅಲ್ಲಿ ನಮ್ಮ ಹೆಸರನ್ನ, ಫೋನ್ ನಂಬರ್ ಅನ್ನ ಬರೀಬೇಕು. ಏನಾದ್ರೂ ತುರ್ತು ಸಂದರ್ಭದಲ್ಲಿ ಧಾವಿಸಿ ಬಂದ್ರೆ ಅವನ ಗತಿ ಆಯ್ತು, ಅವನೇನು ಸಾಯೋದೊಂದೇ ವಾಸಿ. ಹಾಗಾಗಿ ಇಂತಹ ಸಂದರ್ಭವನ್ನು, ಇಂತಹ ಒಂದು ವ್ಯವಸ್ಥೆಯನ್ನು ನಿರ್ಮಿಸಿಕೊಟ್ಟಿರೋದು ಯಾರು? ಇಲ್ಲಿ ಆಳುವ ಸರ್ಕಾರಗಳ ತಪ್ಪಾದ ನೀತಿ ಮತ್ತು ಸರ್ಕಾರದ ಆಸ್ಪತ್ರೆಗಳನ್ನು ಕಡೆಗಣಿಸಿರೋದು, ಆರೋಗ್ಯ ಕ್ಷೇತ್ರವನ್ನೇ ಕಡೆಗಣಿಸಿರೋದು ಬಹಳ ಮುಖ್ಯವಾದ ಇನ್ನಿರುವಂತ ಉದ್ದೇಶ. ಇದನ್ನ ಕಡೆಗಣಿಸೋದು ಯಾಕೆ ಅಂತಂದ್ರೆ ಸರ್ಕಾರಿ ಆಸ್ಪತ್ರೆಗಳನ್ನ, ಸರ್ಕಾರಿ ಮೆಡಿಕಲ್ ಕಾಲೇಜುಗಳ ಧನಿಗಳನ್ನ ಪೋಷಿಸುವಂತ ಕೆಲಸಗಳನ್ನ ನೀವು ತೆರೆಮರೆಯಲ್ಲಿ ನಡೆಸ್ತಾ ಇದ್ದೀರಾ. ಇದು ಒಳ್ಳೆಯದಲ್ಲ. ಸರ್ಕಾರದ ಇಲಾಖೆಯಲ್ಲಿರ್ತಕ್ಕಂಥ ಆರೋಗ್ಯ ಸಚಿವರು ಸರ್ಕಾರದ ಆಸ್ಪತ್ರೆಗಳನ್ನ, ಸರ್ಕಾರದ ಸಾರ್ವಜನಿಕ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಆಸ್ಪತ್ರೆಗಳನ್ನ, ಆರೋಗ್ಯ ಕೇಂದ್ರಗಳನ್ನ, ಸಮುದಾಯ ಆಸ್ಪತ್ರೆಗಳನ್ನ, ತಾಲೂಕು ಆಸ್ಪತ್ರೆಗಳನ್ನ ಅಭಿವೃದ್ಧಿ ಮಾಡೋದು ನಿಮ್ಮ ಕೆಲಸ. ಆ ನಿಟ್ಟಿನಲ್ಲಿ ನೀವು ಈ ಒಂದು ಅಭಿವೃದ್ಧಿಗೆ ಮುನ್ನುಡಿಯನ್ನು ಬರಬೇಕು. ಇಲ್ಲದಿದ್ರೆ ಈ ಹೋರಾಟ ಇನ್ನಷ್ಟು ತೀವ್ರಗೊಳ್ಳುತ್ತೆ. ಆ ನಿಟ್ಟಿನಲ್ಲಿ DYFI ಈ ಒಂದು ಹೋರಾಟವನ್ನು ಉಳ್ಳಾಲ ತಾಲೂಕಲ್ಲಿ ತಾಲೂಕು ಆಸ್ಪತ್ರೆ ನಿರ್ಮಾಣ ಆಗಬೇಕು,
ಜನಸಂಖ್ಯೆಗೆ ಅನುಗುಣವಾಗಿ ಪ್ರಾಥಮಿಕ ಮತ್ತು ಕಮ್ಯುನಿಟಿ ಹೆಲ್ತ್ ಸೆಂಟರ್ ಆಗ್ಬೇಕು ಅನ್ನೋದನ್ನ ಪ್ರಬಲ ಬೇಡಿಕೆಯನ್ನು ಇಟ್ಟು ಒಂದು ಹೋರಾಟ ಮಾಡಿದರು. ಈ ಪ್ರತಿಭಟನೆಗೆ ಭಾಗವಹಿಸಿದಂತ ಎಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸುತ್ತಾ ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ಎಲ್ರಿಗೂ ವಂದಿಸುತ್ತಾ ನನ್ನ ಮಾತನ್ನ ಕೊನೆಗೊಳಿಸ್ತಾ ಇದ್ದೀನಿ. ಇನ್ಕಿಲಾಬ್ ಜಿಂದಾಬಾದ್. ಧನ್ಯವಾದ ಸಂತೋಷ್ ಬೇಗಾಲಂಬರಿಗೆ ಪಕ್ಕದ ಮಾಜಿ ಅಧ್ಯಕ್ಷ ರಜಾಕ್ ಮಂಟಪದವರು ಅಂಚನೆ ರಿಜ್ವಾನ್ ಆಲಡ್ಕೊಳ್ಳರು ಅಮೀರ್ ಉಲ್ಲಾಲ್ ಬೈಲುಳ್ಳರು ಮಕ್ಕಳಿಗೆ ಮಾತಾಡಲ ಸ್ವಾಗತ ಮತ್ತನ್ನ ದುಂಬ ಈ ಪ್ರತಿಭಟನೆ ಉದ್ದೇಶಿಸಿದ ಡಿವೈಎಫ್ ಉಳ್ಳಾಲ ತಾಲೂಕು ಅಧ್ಯಕ್ಷರ ನೆಚ್ಚಿನ ನಿತಿನ್ ಕುತ್ತಾರ್ ಬೇರೆ ಪಾತ್ರ ಕೇಳಬಹುದು. ನೇತೃತ್ವ ವಹಿಸಿ ಮಾತಾಡಿದಂತ BK ಇಮ್ತಿಯಾಜ್ ಅವರೇ, ಕಾರ್ಯದರ್ಶಿ ಅಂತ ಸಂತೋಷ್ ಬಜಾಲ್ ಅವರೇ, ಇಲ್ಲಿ ಸೇರಿರುವಂತ ಡಿವೈಎಫ್ಐನ ಸಂಗಾತಿಗಳೇ, ಮಾಧ್ಯಮ ಮಿತ್ರ, ಡಿವೈಎಫ್ಐನ ಬಹುಕಾಲದ ಬೇಡಿಕೆಯಾದಂತ ಜಿಲ್ಲೆಯಲ್ಲಿ ಆರೋಗ್ಯ ಕ್ಷೇತ್ರವನ್ನ ಸುಧಾರಿಸುವ ನಿಟ್ಟಿನಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಸ್ಥಾಪನೆ ಮಾಡಬೇಕು, ಎಲ್ಲಕನ್ನ ಮೇಲ್ದರ್ಜೆಗೆ ಏರಿಸಬೇಕು, ಅದರ ಜೊತೆಗೇನೆ ಗ್ರಾಮಗಳಲ್ಲಿರುವಂತಹ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನ ಮೇಲ್ದರ್ಜೆ ಏರಿಸಬೇಕು, ವಿವಿಧ ಬೇಡಿಕೆ ಇಟ್ಕೊಂಡು ಶತಮಾನದಿಂದ ಈ ಡಿವೈಎಫ್ ಹೋರಾಟವನ್ನು ಮಾಡ್ಕೊಂಡು ಬಂದಿದೆ. ಅದರಲ್ಲಿ ಮುಖ್ಯವಾಗಿ ಉಳ್ಳಾಲ ತಾಲೂಕಾಗಿ 6 ವರ್ಷ ಕಳೆದರೂ ಕೂಡ ಉಳ್ಳಾಲದ ಜನರಿಗೆ ಬೇಕಾಗಿರುವಂತ ಜನರ ಆರೋಗ್ಯವನ್ನ ಸುಧಾರಿಸುವ ನಿಟ್ಟಿನಲ್ಲಿ ತಾಲೂಕು ಆಸ್ಪತ್ರೆಯನ್ನ ಸ್ಥಾಪನೆ ಮಾಡಬೇಕು ಅಂತ ಬೇಡಿಕೆಯನ್ನು ಇಟ್ಕೊಂಡು ಸಾಂಕೇತಿಕವಾದಂತ ಪ್ರತಿಭಟನೆಗಳನ್ನು ನಾವು ಈಗಾಗಲೇ ಮಾಡಿದ್ದೇವೆ. ನಮ್ಮ ಘಟಕದ ಸಂಗಾತಿಗಳು ಅಲ್ಲಲ್ಲಿ ಪ್ರತಿಭಟನೆಗಳನ್ನು ಮಾಡಿ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ. ಆದರೆ ಹೀಗಾಗಿ ಇಷ್ಟವರೆಗೂ ಕೂಡ ಆ ಬಗ್ಗೆ ಸರ್ಕಾರವಾಗ್ಲಿ, ಇಲ್ಲಿರುವಂತ ಸಚಿವರಾಗ್ಲಿ, ಶಾಸಕರಾಗ್ಲಿ ಆ ಬಗ್ಗೆ ಯಾವುದೇ ರೀತಿಯ ಪ್ರತಿಕ್ರಿಯೆಗಳನ್ನಾಗ್ಲಿ ಅಥವಾ ಆ ಬಗ್ಗೆ ಸರಿಯಾದಂತ ಕ್ರಮಗಳನ್ನಾಗಿ ಮಾಡಿಲ್ಲ. ಈಗ ನಾವು ಪ್ರತಿಭಟನೆ ಮಾಡಿದಂತ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದ ಶಾಸಕರಾದಂತ UT ಖಾದರ್ ಅವರು ವಿಧಾನಸಭೆಯ ಸ್ಪೀಕರ್ ಆಗಿದ್ರು. ಆದರೆ ಈಗ ಅವರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿ ಆರೋಗ್ಯ ಸಚಿವರಾಗಿದ್ದಾರೆ. ಈಗ ಅವರಿಗೆ ಬೇಕಾದಂತ ಅವಕಾಶಗಳು ನಮ್ಮ ಉಳ್ಳಾಲ ತಾಲೂಕಿನ ಜನರಿಗಾಗಿ ಕೆಲಸವನ್ನ ಮಾಡಬೇಕಂತ ಅವರ ಉದ್ದೇಶ ಇದ್ರೆ, ಜನ ಪರವಾದಂತ ಕೆಲಸನ ಮಾಡುವಂತ ಉದ್ದೇಶ ಇದ್ರೆ ಖಂಡಿತವಾಗ್ಲೂ ಈ ಡಿವೈಎಫ್ಐನ ಬೇಡಿಕೆಯನ್ನು ನೀವು ಈಡೇರಿಸಬೇಕು. ಈಗಾಗಲೇ BK ಇಮ್ತಿಯಾಜ್ ಅವರು ಸಂತೋಷ್ ಬಜಾರ್ ವಿಚಾರಗಳನ್ನು ಹೇಳಿದ್ದು, ನಮ್ಮ ಜಿಲ್ಲೆಯಲ್ಲಿರುವಂತಹ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನ ಖಾಸಗಿಯವರಿಗೆ ಕೊಡ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಅದನ್ನ ಸಮರ್ಥಿಸುವ ನಿಟ್ಟಿನಲ್ಲಿಯೂ ಕೂಡ UT ಖಾದರ್ ಅವರು ಪ್ರೆಸ್ ಮೀಟ್ಗಳನ್ನು ಮಾಡಿದ್ದಾರೆ. ಹೌದು, ಖಾಸಗಿ ಮೆಡಿಕಲ್ ಕಾಲೇಜಿಗೆ ಕೊಟ್ರೆ ಇಲ್ಲಿಯ ವೈದ್ಯರ ಪೇಷಂಟ್ಗಳ ಸಂಖ್ಯೆ ಜಾಸ್ತಿ ಆಗಬಹುದು. ಆದ್ರೆ ಉದ್ಯೋಗದ ಬಗ್ಗೆ ಏನು ಮಾಡ್ತೀರಿ ನೀವು? ನಮ್ಮ ತಾಲೂಕಿನಲ್ಲಿ ನಮ್ಮ ಈ 4 ಮೆಡಿಕಲ್ ಕಾಲೇಜಿನಲ್ಲಿ ಕಲಿತಂತ ಮೆಡಿಕಲ್ ವಿದ್ಯಾರ್ಥಿಗಳು ಅವರಿಗೆ ಸರ್ಕಾರಿ ವೈದ್ಯರಾಗಿ ಅವರ ನೇಮಕವನ್ನು ಮಾಡಿದ್ರೆ, ನಮ್ಮ ತಾಲೂಕಿನಲ್ಲಿ ನಮ್ಮ ಜಿಲ್ಲೆಗಳಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ನರ್ಸಿಂಗ್ ವಿದ್ಯಾಭ್ಯಾಸ ಮುಗಿಸಿ ವಿದೇಶಕ್ಕೆ ಉದ್ಯೋಗಕ್ಕಾಗಿ ಹೋಗುವಂತ ಪರಿಸ್ಥಿತಿ ಇದೆ. ಅವರಿಗೆ ಸರ್ಕಾರಿ ಕೆಲಸವನ್ನು ಕೊಡಿ, ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಅವರನ್ನು ನರ್ಸ್ಗಳನ್ನಾಗಿ ನೇಮಕ ಮಾಡಿ ಅವರನ್ನ ಮೆಡಿಕಲ್ MBBS ಮಾಡಿದಂತ ವೈದ್ಯರೆಲ್ಲ ಇಲ್ಲಿ ಉತ್ತಮವಾದಂತ ಒಂದು ಅವರಿಗೆ ಉದ್ಯೋಗದ ಭತ್ಯೆ ಆಗಿರಬಹುದು, ಸಂಬಳವನ್ನು ಕೊಟ್ಟು ಅವರನ್ನ ಇಲ್ಲಿ ನೇಮಕ ಮಾಡಿ. ಈಗ UT ಖಾದರ್ ಅವರ ಫ್ಲೆಕ್ಸ್ಗಳು ಅಲ್ಲಲ್ಲಿ ಕಾಣಿಸ್ತಾ ಇದೆ. ಮರಳು ಮಾಫಿಯಾದವರು, ಮಣ್ಣಿನ ಮಾಫಿಯಾದವರು ಖಾಸಗಿ ಮೆಡಿಕಲ್ ಕಾಲೇಜುಗಳ ಜನರ ಭೂಮಿಗಳನ್ನ ಕಬಳಿಸಿದ ಭೂಮಿಗಳಿಗೆ ಮಣ್ಣು ಹಾಕುವಂತಹ ವ್ಯಕ್ತಿಗಳು ಇಲ್ಲಿ ಒಂದು ಫ್ಲೆಕ್ಸ್ಗಳನ್ನು ಹಾಕಿದ್ದಾರೆ. ಡಿವೈಎಫ್ಐ ಹೇಳುತ್ತೆ, ನಾವು ಕೂಡ ನಿಮ್ಮ ಫ್ಲೆಕ್ಸ್ ಅನ್ನು ಹಾಕ್ತೇವೆ. ಉಳ್ಳಾಲ ತಾಲೂಕಿಗೆ ತಾಲೂಕು ಆಸ್ಪತ್ರೆಯನ್ನು ನೀವು ಮಂಜೂರು ಮಾಡಿದ್ರೆ ನಾವು ಕೂಡ ಡಿವೈಎಫ್ಐನ ಪ್ರತಿಯೊಬ್ಬರ ಹೆಸರಲ್ಲಿ ಕೂಡ ಫ್ಲೆಕ್ಸ್ ಅನ್ನು ಹಾಕ್ತೇವೆ. ಫ್ಲೆಕ್ಸ್ ಗಳನ್ನ ಹಾಕಿ ನಿಮಗೂ ಕೂಡ ಅಭಿನಂದನೆ ಸಲ್ಲಿಸ್ತೇವೆ. UT ಖಾದರ್ ಇರುವಂತದ್ದು ಖಾಸಗಿ ಮೆಡಿಕಲ್ ಕಾಲೇಜುಗಳನ್ನ
ನಡೆಸಲಿಕ್ಕಲ್ಲ, ಅವರ ಪರವಾಗಿ ವಕಾಲತನ್ನು ವಹಿಸಲಿಕ್ಕಲ್ಲ. ಯುಟಿ ಖಾದರ್ಗೆ ಇಲ್ಲಿ ಮತವನ್ನು ಚಲಾಯಿಸಿರುವಂತದ್ದು ಇಲ್ಲಿಯ ಜನಗಳು. ಯುಟಿ ಖಾದರ್ ಅವರು ಆಲೋಚನೆಯನ್ನು ಮಾಡಬೇಕು. ತಾಲೂಕಾಗಿ ನಾನು ಇತ್ತೀಚೆಗೆ ಒಂದು ಪಂಚಾಯತ್ನ ಪಿಡಿಒ ಚರ್ಚೆಯನ್ನು ಮಾಡಿದ ಒಂದು ಮನವಿ ಕೊಡುವ ಸಂದರ್ಭದಲ್ಲಿ ಅವರೇ ಹೇಳ್ತಾರೆ, ಇವತ್ತು ಸರ್ಕಾರಿ ಅಧಿಕಾರಿಗಳೇ ಹೇಳ್ತಾರೆ, ನಮ್ಮ ಉಳ್ಳಾಲ ತಾಲೂಕು ಹೆಸರಿಗೆ ಮಾತ್ರ ತಾಲೂಕಾಗಿದೆ, ಇಲ್ಲಿ ಯಾವುದೇ ಆಡಳಿತದ ಕಚೇರಿಗಳಿಲ್ಲ, ಇಲ್ಲಿ ರೆವೆನ್ಯೂ ಕೆಲಸ ಮಾಡಬೇಕಾದ್ರೆ ಕಚೇರಿಗಳಿಲ್ಲ, ಯಾವುದೇ ಒಂದು ನ್ಯಾಯಾಲಯ ಕೂಡ ಇವತ್ತು ಸ್ಥಾಪನೆ ಆಗಿಲ್ಲ. ನಾವೊಂದು ಬರ್ತ್ ಸರ್ಟಿಫಿಕೇಟ್ ಅನ್ನ ತಿದ್ದುಪಡಿ ಮಾಡಬೇಕಾದ್ರೆ ಮಂಗಳೂರಿಗೆ ಹೋಗ್ಬೇಕಾಗಿದೆ. ಹಾಗಾಗಿ ಈ ಎಲ್ಲಾ ಸಮಸ್ಯೆಗಳನ್ನ ಇವತ್ತು ಯುಟಿ ಖಾದರ್ ಅವರು ಸಚಿವರಾಗಿದ್ದಾರೆ. ಅವರು ಈ ಬಗ್ಗೆ ಕಾಳಜಿಯನ್ನು ವಹಿಸಬೇಕಾಗಿದೆ. ನೀವು ನಿಜವಾಗಿ ಜನಪರರಾಗಿದ್ರೆ ಈ ಒಂದು ಬಗ್ಗೆ ಚಿಂತನೆಯನ್ನ ಮಾಡಬೇಕು. ಈ ಡಿವೈಎಫ್ಐನ ಪ್ರತಿಭಟನೆ ಇವತ್ತು ನಿಮ್ಗೆ ಹಕ್ಕೋತ್ತಾಯವಾಗಿ ನಾವು ಹೇಳ್ತಾ ಇದ್ದೇವೆ. ಯುಟಿ ಖಾದರ್ ಅವರು ಸಚಿವರಾಗಿ ಒಂದು ಪ್ರಮಾಣ ವಚನ ಸ್ವೀಕರಿಸಿದ ತಕ್ಷಣದಲ್ಲೇ ಪ್ರತಿಭಟನೆ ಕಾಣುವಂತ ಡಿವೈಎಫ್ಐ ಮಾತು ಅನಿಸುತ್ತೆ. ಆದ್ರೆ ಇದು ಡಿವೈಎಫ್ಐ ಪ್ರತಿಭಟನೆ ಆಗಿ ನೀವು ಕಾಣಬೇಡಿ. ಇದೊಂದು ಹಕ್ಕೊತ್ತಾಯವಾಗಿ ಜನರ ಬೇಡಿಕೆ ಪಟ್ಟಿಗಳನ್ನು ನಾವು ಇಡ್ತಾ ಇದ್ದೇವೆ. ಈ ಬಗ್ಗೆ ನೀವು ಚರ್ಚೆಯನ್ನು ಮಾಡಿ ಸರ್ಕಾರದ ನೀವೇ ಒಂದು ಈಗ ಮುಖ್ಯಮಂತ್ರಿ ಆಗಿರುವಂತ ಹಣದಲ್ಲಿ ಗುರುತಿಸಿಕೊಂಡಿದ್ದೀರಿ. ಹಾಗಾಗಿ ಈ ಬಗ್ಗೆ ಒಂದು ಸರಿಯಾದಂತಹ ನಿರ್ಧಾರಗಳನ್ನು ತಗೊಂಡು ಜಿಲ್ಲೆಗೆ ನಮ್ಮ ತಾಲೂಕಿಗೆ ಒಂದು ಸುಸಜ್ಜಿತವಾದಂತ 100 ಹಾಸಿಗೆಗಳ ತಾಲೂಕು ಆಸ್ಪತ್ರೆಯನ್ನು ಮಂಜೂರು ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಒತ್ತಾಯವನ್ನು ಮಾಡ್ತಾ ಆ ಜೊತೆಗೇನೆ ಬೇರೆ ಬೇರೆ ಬೇಡಿಕೆ ಹಿಡ್ಕೊಂಡು ನಾವು ಹೋರಾಟವನ್ನು ಮಾಡಿದ್ದೇವೆ. ಆ ನಿಟ್ಟಿನಲ್ಲಿ ಎಲ್ಲಾ ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಯುಟಿ ಖಾದರ್ ಅವರು ಕಾರ್ಯಪ್ರವೃತ್ತರಾಗಬೇಕಂತ ಹೇಳ್ತಾ ನನ್ನ ಮಾತನ್ನು ಕೊನೆಗೊಳಿಸಿ. ಧನ್ಯವಾದ ನಿತಿನ್ ಕುತ್ತಾರಂದರಿಗೆ. ಡಿವೈಎಫ್ಐ ನೇತೃತ್ವದ ಮಲ್ತಿನಂಚಿನ ಪ್ರತಿಭಟನೆ ಲೋದು ಬೆಟ್ಟದ ಸರ್ಕಾರಿ ಆಸ್ಪತ್ರೆಗೆ ಬೇಡಾದ ಮೂರು ಪ್ರತಿಭಟನೆ ಮತ್ತೊಂದಲ್ಲ. ನಮ್ಮ ತೊಕ್ಕೋಟ್ರು ಗೆಂಚಿ ನೀವು ಯಾಪಲ ತೂವರ್ ಖಾದರ್ ನಡೆ ಶಾಸಕರ ನಡೆ ಅಭಿವೃದ್ಧಿ ಕಡೆ ಬಂದ ದಾದ ರಸ್ತೆ ಮೊಕ್ಕ ತೋಡ್ ಮಲ್ತಿನದ ಕಾಲಿ ಅಭಿವೃದ್ಧಿ ಆದಪ್ಪುಡು ಮೂಲು ಐನು ಸರಿ ವಿನ್ನಾದಿನಂಚಿನ ಈ ಶಾಸಕರು ಈ ತಾಲೂಕು ದಾದ ಕೊಡ್ತಾರೆ. ಒಂದು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಇಜ್ಜಿ, ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಇಜ್ಜಿ, ಒಂದು ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜ್ ಇಜ್ಜಿ, ಉಡ್ಲಿ ಲಾಸ್ಟ್ ಒಂದು ಗ್ರೌಂಡ್ ಕೇಂದ್ರ ಗ್ರೌಂಡ್ ಲ ಇಜ್ಜಿ, ಲಾಸ್ಟ್ ಕೊಂಚ ಈಗಲೇ ಕೊಂಚ ಸರ್ಕಾರಿ ಆಸ್ಪತ್ರೆ ನಾನು ಒರಿಪಾಲೆ ಬಂದಾಗ ಇಲ್ಲ ಮತ್ತೊಂದು ಇಜ್ಜೇರಿ ಇತ್ತಿನ ಸರ್ಕಾರಿ ಆಸ್ಪತ್ರೆ ಪೂರ ಖಾಸಗಿ ದೇಗಳಿಗೆ ಮಾರುನುಪ್ಪಿನ ಪರಿಸ್ಥಿತಿ ಉಳ್ಳಾಲ ತಾಲೂಕು ನಿರ್ಮಾಣ ಆತ ಅಂಚಾದುಪ್ಪುನಗ ಈ ನೂದು ಬೆಟ್ಟದ ಹಾಸ್ಪಿಟಲ್ ಈ ತಾಲೂಕು ಬರಡು ಬತ್ತಿಜಿಂದ ನಮ್ಮ ಈ ಡಿವೈಎಫ್ಐ ಕಾರ್ಯಕರ್ತರನ್ನ ವಿರಮಿಸಿಜ ಪಣೊಂದು ಈ ಪ್ರತಿಭಟನೆ ಭಾಗವಹಿಸಿದ ಮಾತೆರೆಗಳ ಧನ್ಯವಾದ ದೊರೊಂದು ಈ ಪ್ರತಿಭಟನೆಗೆ ಉಂಟಾವ ಇಂಕುಲಾಬ್ ಜಿಂದಾಬಾದ್, ಡಿವೈಎಫ್ಐ ಜಿಂದಾಬಾದ್. ಡಿವೈಎಫ್ಐ ಉಳ್ಳಾಲ ತಾಲೂಕು ಸಮಿತಿಯ ನೇತೃತ್ವದಲ್ಲಿ ಒಂದು ವಾರದ ಹಿಂದೆ ಈ ಉಳ್ಳಾಲ ತಾಲೂಕಿಗೆ ಒಂದು ಸರ್ಕಾರಿ ತಾಲೂಕು ಆಸ್ಪತ್ರೆ ಬರಬೇಕು ಎನ್ನುವಂಥದ್ದು ಮತ್ತು ಜಿಲ್ಲೆಯಲ್ಲಿ ಕಿದ್ವಾಯಿ ಮತ್ತು ಜಯದೇವ ಆಸ್ಪತ್ರೆ ವೆನ್ಲಾಕ್ ಆಸ್ಪತ್ರೆಯನ್ನು ಪ್ರಾದೇಶಿಕ ಆಸ್ಪತ್ರೆಯಾಗಿ ಮೇಲ್ದರ್ಜೆಗೆ ಏರಿಸಬೇಕೆನ್ನುವಂಥ ಬೇಡಿಕೆಯನ್ನು ಇಟ್ಟು ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನೆ ಆಗುವಂಥ ಸಂದರ್ಭದಲ್ಲಿ ಇಡೀ ಉಳ್ಳಾಲ ಮಂಗಳೂರು ವಿಧಾನಸಭಾ ಕ್ಷೇತ್ರ ಬಹಳ ಸಂಭ್ರಮದಲ್ಲಿದೆ. ಯಾಕೆಂತ ಹೇಳಿದರೆ ಕರ್ನಾಟಕದಲ್ಲಿ ಹೊಸದಾಗಿ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಒಂದು ಹೊಸ ಮಂತ್ರಿಮಂಡಲ ರಚನೆ ಆಗಿದೆ. ಈ ಮಂತ್ರಿಮಂಡಲದಲ್ಲಿ ಈ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಇಂದಿನ ಸಭಾಧ್ಯಕ್ಷರು ಆಗಿದ್ದಂತಹ ಯುಟಿ ಖಾದರ್ ಅವರು ಡಿ.ಕೆ. ಶಿವಕುಮಾರ್ ಅವರ ಮಂತ್ರಿಮಂಡಲದಲ್ಲಿ ಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಅದಕ್ಕಾಗಿ ನಾನು ಈ ಪ್ರತಿಭಟನೆಯ ಮೂಲಕ ಅವರನ್ನು ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಆದರೆ ಬಹುಶಃ ಈ ಜಿಲ್ಲೆಗೆ ಆರೋಗ್ಯ ಮಂತ್ರಿಗಳಾಗಿ ಮತ್ತೆ ಯುಟಿ ಖಾದರ್ ಅವರನ್ನು ಎರಡನೇ ಬಾರಿಗೆ ಕರ್ನಾಟಕದಲ್ಲಿ ಅವರು ಆರೋಗ್ಯ ಸಚಿವರಾಗಿ ನೇಮಕ ಆಗಿರ್ತಕ್ಕಂಥದ್ದು. 2013ರಲ್ಲಿ ಸಿದ್ದರಾಮಯ್ಯ ಅವರ ಮೊದಲ ಸರ್ಕಾರದಲ್ಲಿ ಅವರು ಆರೋಗ್ಯ ಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದರು. ಆದರೆ ಮೊದಲ ಅವಧಿಯಲ್ಲಿ ಅವರ ಆರೋಗ್ಯ ಕ್ಷೇತ್ರದಲ್ಲಿ ಜಿಲ್ಲೆಯ ಮಟ್ಟಿಗೆ ಒಂದು ಶೂನ್ಯ ಸಾಧನೆಯನ್ನು ಅವರು ಮಾಡಿದರು. ಎರಡನೇ ಅವಧಿಯಲ್ಲಿ ಮತ್ತೆ ಅವರು ದಿನೇಶ್ ಗುಂಡೂರಾವ್ ಅವರು ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾಗಿ ರಾಜ್ಯದ ಆರೋಗ್ಯ ಮಂತ್ರಿಯಾಗಿ ಈ ಜಿಲ್ಲೆಯ ಆರೋಗ್ಯ ಕ್ಷೇತ್ರವನ್ನು ಬಲಪಡಿಸುವಂಥ ಬದಲಿಗೆ ಸರ್ಕಾರಿ ಆರೋಗ್ಯ ವ್ಯವಸ್ಥೆಯನ್ನು ಬಲಪಡಿಸುವ ಬದಲಿಗೆ ಖಾಸಗಿಯವರ ಮರ್ಜಿಗೆ ಖಾಸಗಿ ಮೆಡಿಕಲ್ ಕಾಲೇಜಿನ ದನಿಗಳ ಪರವಾಗಿ ತೀರ್ಮಾನಗಳನ್ನು ಕೈಗೊಂಡರು. ಇಲ್ಲಿನ ಬಡವರು ಬಳಸ್ತಾ ಇದ್ದಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಖಾಸಗಿ ಮೆಡಿಕಲ್ ಕಾಲೇಜಿನವರಿಗೆ ವಹಿಸಿಕೊಟ್ಟರು. ಆ ಕಾರಣಕ್ಕಾಗಿ ಬಹುಶಃ ದಿನೇಶ್ ಗುಂಡೂರಾವ್ ಅವರಿಗೆ
ಹೊಸ ಸಚಿವ ಸಂಪುಟದಲ್ಲಿ ಅವರಿಗೆ ಅವಕಾಶಗಳು ಸಿಕ್ಕಿಲ್ಲ. ಆದರೆ ಯುಟಿ ಖಾದರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿ 2 ದಿವಸ ಆಗಿದೆ. ಇಲ್ಲಿ ಪ್ರತಿಭಟನೆಯನ್ನು ನಾವು ಪೂರ್ವನಿಯೋಜಿತವಾಗಿ ತೀರ್ಮಾನದಂತೆ ನಾವು ಪ್ರತಿಭಟನೆ ಮಾಡಿದ್ದೇವೆ. ಈ ಪ್ರತಿಭಟನೆ ಮೂಲಕ ನಾವು ಯುಟಿ ಖಾದರ್ ಅವರಿಗೆ ನಾವು ಮನವಿಯನ್ನು ಮಾಡುವಂಥದ್ದು, ದಿನೇಶ್ ಗುಂಡೂರಾವ್ ಅವರು ಮಾಡಿರ್ತಕ್ಕಂಥ ತೀರ್ಮಾನವನ್ನು ನೀವು ಅದನ್ನು ರದ್ದು ಮಾಡಿ ಖಾಸಗಿ ಮೆಡಿಕಲ್ ಕಾಲೇಜುಗಳಿಗೆ ಕೊಟ್ಟಿರ್ತಕ್ಕಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ವಾಪಸ್ ಪಡೆದು ಸರ್ಕಾರವನ್ನು ನಡೆಸಬೇಕು. 2 ದಿನದ ಹಿಂದೆ ಮಂತ್ರಿಯಾಗಿ ಪ್ರಮಾಣ ವಚನ ಮಾಡುವುದಕ್ಕಿಂತ 1 ದಿನದ ಹಿಂದೆ ಖಾದರ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು, ಸರ್ಕಾರಕ್ಕೆ ಆರೋಗ್ಯ ಕೇಂದ್ರಗಳನ್ನು ನಿಭಾಯಿಸಲಿಕ್ಕೆ ಕಷ್ಟ ಆಗಿದೆ, ಸಮುದಾಯ ಆಸ್ಪತ್ರೆಗಳಲ್ಲಿ ವೈದ್ಯರನ್ನು ನೇಮಕ ಮಾಡಲಿಕ್ಕೆ ಸರ್ಕಾರಕ್ಕೆ ಆಗ್ತಾ ಇಲ್ಲ, ಆ ಕಾರಣಕ್ಕಾಗಿ ಖಾಸಗಿಯವರು ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಅದು ಸರ್ಕಾರದ ವೈಫಲ್ಯ. ನೀವು ಮಂತ್ರಿಯಾಗಿದ್ದೀರಿ, ಮಂತ್ರಿಯಾಗಿ ಆರೋಗ್ಯ ಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕಾರ ಮಾಡ್ತಾ ಇದ್ದೀರಿ. ನೀವು ನಿಮ್ಮ ಈ ಕಾಲದಲ್ಲಿ ಇದನ್ನು ಸರಿಪಡಿಸಬೇಕು. ನೀವು ಮಾಡದೇ ಇದ್ರೆ ಈ ಒಂದು ಆರೋಗ್ಯ ಇಲಾಖೆ ಸರಿಯಾದ ರೀತಿಯಲ್ಲಿ ಸರ್ಕಾರಿ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆ ನಿಭಾಯಿಸಲಿಕ್ಕೆ ಸಾಧ್ಯ ಆಗದಿದ್ದರೆ ನಿಮ್ಮ ಆರೋಗ್ಯ ಇಲಾಖೆಯು ಕೂಡ ಈ ರಾಜ್ಯದಲ್ಲಿ ಅಗತ್ಯ ಇಲ್ಲ ಎನ್ನುವಂಥದ್ದು ನಮ್ಮ ಭಾವನೆ. ಆ ಆರೋಗ್ಯ ಇಲಾಖೆಗೆ ಜೀವ ತುಂಬತಕ್ಕಂಥ, ಆರೋಗ್ಯ ಇಲಾಖೆಯನ್ನು ಆರೋಗ್ಯವಂತವಾಗಿ ಇಡ್ತಕ್ಕಂಥ ಕೆಲಸವನ್ನು ಮಾನ್ಯ ಯುಟಿ ಖಾದರ್ ಅವರು ಮಂತ್ರಿಯಾಗಿ ನೀವು ಮಾಡಬೇಕು. ಸ್ವಲ್ಪ ದಿನದ ಕಾಲಾವಕಾಶ ಕೊಡ್ತೀವಿ. ನೀವೀಗ ಮಂತ್ರಿಯಾಗಿ ಒಂದು ಜಾಲಿ ಮೂಡಲ್ಲಿದ್ದೀರಿ. ನಿಮ್ಮ ಹನಿಮೂನನ್ನು ಎಲ್ಲವನ್ನ ಮುಗಿಸಿಕೊಂಡು ನೀವು ಮತ್ತೆ ಈ ರಾಜ್ಯದಲ್ಲಿ ಕಾರ್ಯಪ್ರವೃತ್ತರಾಗಿ ಇಲ್ಲಿನ ಜನರ ಪರವಾಗಿ ನೀವು ಇದ್ದೀರಿ ಅಂತ ಹೇಳಿದರೆ, ನೀವು ಹೇಳ್ತಾ ಇದ್ದೀರಿ ನೀವು ಮಂತ್ರಿಯಾಗಿ, ನೀವು ಶಾಸಕರಾಗಿ, ಸಭಾಧ್ಯಕ್ಷರಾಗಿ ನೀವು ಜನರ ಪರ ಅಂತ ಹೇಳ್ತಾ ಇದ್ದೀರಿ. ಜನರ ಪರವಾದಂಥ ತೀರ್ಮಾನವನ್ನು ನೀವು ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ.